ಸ್ವಚ್ಛ ನಗರ ಸುಂದರ ನಗರ ಫಲಕಗಳಿಗೆ ಮಾತ್ರ ಸೀಮಿತವಾಗಿರುವುದನ್ನು ನಾವು ನೋಡಿರುತ್ತೇವೆ. ಸ್ಥಳೀಯ ಆಡಳಿತ ಈ ಬಗ್ಗೆ ಕಾಳಜಿ ವಹಿಸಿದಲ್ಲಿ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನ ಸಾರ್ಥಕತೆ ಪಡೆಯುತ್ತದೆ. ಈ ನಿಟ್ಟಿನಲ್ಲಿ ಕಾರ್ಕಳ ಪುರಸಭೆಯ 6ನೇ ವಾರ್ಡ್ನ ಚುನಾಯಿತ ಸ್ವತಂತ್ರ ಅಭ್ಯರ್ಥಿ ಲಕ್ಷ್ಮೀನಾರಾಯಣ ಮಲ್ಯ ಇತರರಿಗೆ ಮಾದರಿಯಾಗಿದ್ದಾರೆ. ಅವರು ತಮ್ಮ ಬೆಂಬಲದವರೊಂದಿಗೆ ಮತ್ತು ವಾರ್ಡ್ ಸದಸ್ಯರುಗಳ ಸಹಕಾರದೊಂದಿಗೆ ಸ್ವತಃ ಕತ್ತಿ, ಹಾರೆ, ಪೊರಕೆ ಹಿಡಿದು ತಮ್ಮ ವಾರ್ಡ್ನ ಸ್ವಚ್ಛತೆಗೆ ಟೊಂಕ ಕಟ್ಟಿದ್ದಾರೆ. ಪ್ರತಿ ಭಾನುವಾರದಂದು ಅವರು ವಾರ್ಡ್ನ ವಿವಿಧ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಆರಂಭಿಸಿ ನವೆಂಬರ್ 25ರಂದು ಶ್ರೀನಿವಾಸ್ ನಗರದ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕೈಗೊಂಡಿದ್ದಾರೆ. ಇವರಿಂದ ಪ್ರೇರಣೆ ಪಡೆದು ಎಲ್ಲ 23 ವಾರ್ಡ್ ಸದಸ್ಯರು ಕಾರ್ಯಪ್ರವೃತ್ತರಾದರೆ ಕೆಲವೇ ದಿನಗಳಲ್ಲಿ ಕಾರ್ಕಳ ಪುರಸಭೆಯ ಕಸ ಮುಕ್ತ, ರೋಗ ಮುಕ್ತ, ಸುಂದರ ನಗರವಾಗುವಲ್ಲಿ ಸಂದೇಹವಿಲ್ಲ ಎಂದು ಕಾರ್ಯಕ್ರಮದಲ್ಲಿ ಕೈಜೋಡಿಸಿದ ಶ್ರೀನಿವಾಸ್ ನಗರ ನಿವಾಸಿ ಸತೀಶ್ ಶೆಟ್ಟಿಗಾರ್ ಹೇಳುತ್ತಾರೆ. ನಮ್ಮ ವಾರ್ಡಿನ ಕೌನ್ಸಿಲರ್ ಆದಂತಹ ಲಕ್ಷ್ಮೀನಾರಾಯಣ ಮಲ್ಯರವರ ನೇತೃತ್ವದಲ್ಲಿ ನಾವೆಲ್ಲ ಈ ವಾರ್ಡಿನ ಮತದಾರರೆಲ್ಲ ಸೇರಿಕೊಂಡು ಹಾಗೂ ಇವರ ಗೆಳೆಯರೆಲ್ಲ ಸೇರಿಕೊಂಡು ಸ್ವ ಇಚ್ಛೆಯಿಂದ ನಮ್ಮ ವಾರ್ಡಿನ ಸ್ವಚ್ಛತೆಯನ್ನು ಮಾಡುತ್ತಿದ್ದೇವೆ. ಇದೇ ರೀತಿ ಪ್ರತಿಯೊಂದು ಕಾರ್ಕಳದ 23 ವಾರ್ಡಿನ ಕೌನ್ಸಿಲರ್ಗಳು ಮಾಡಿದರೆ ಕಾರ್ಕಳವನ್ನು ಸ್ವಚ್ಛತೆಯಲ್ಲಿ ಮಾಡಬಹುದು. ಈಗ ಬೋರ್ಡಿನಲ್ಲೆಲ್ಲ ಬರೀತಾರೆ ಸ್ವಚ್ಛತೆ ಸಿಟಿ ಅಂತೇಳಿ, ಆದರೆ ಎಲ್ಲಿ ಸಹ ಸ್ವಚ್ಛತೆ ಅಂತೇಳಿ ಕಾಣುವುದಿಲ್ಲ. ಎಲ್ಲಿ ನೋಡಿದರೆ ಸಹ ಕಾರ್ಕಳದಲ್ಲಿ ಕಸಗಳು ತುಂಬಿ ಹೋಗಿದೆ. ಆದರೆ ನಮ್ಮ ವಾರ್ಡಿನಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಮಲ್ಯ ಇವರ ಹುಮ್ಮನಸ್ಸಿನಿಂದ ನಾವೆಲ್ಲ ಸೇರಿಕೊಂಡು ಸತತ